ಸಾಕು ಮನೆ ಕೂತ್ಕೊಂಡು ಒಳ್ಳೆ ನಿಮ್ಮ ಬಾಯಿಂದಲೇ ಘೋಷಣೆ ಆದ. ನಾಟ್ಯ ಮಾಡಿದ ಮಕ್ಕಳೇ ಸ್ವಲ್ಪ ಮುಂದೆ ಬನ್ನಿ. ನೀವಲ್ಲ ಸ್ವಾಮಿ, ಮಕ್ಕಳಿಗೆ ಬರ್ಲಿಕ್ಕೆ ಹೇಳಿ. ನಿಮ್ಮ ನಾಟ್ಯ ನೋಡಿದ್ದೇನೆ, ಸಾಕು. ಬಂದೆ ಸ್ವಾಮಿ. ಏನಮ್ಮ ನಿನ್ನ ಹೆಸರು? ವಿಮಲಿನಿ. ವಿಮಲಿನಿ, ಹೌದು. ನಿನ್ನ ಹೆಸರು ಏನಮ್ಮ? ಮಂಜುಶ್ರೀ. ಏನ್ ಜಾತಕ ನೋಡಿ ಮದುವೆ ಮಾಡ್ಲಿಕ್ಕೆ ಉಂಟ ಇಲ್ಲಿ? ಪರಿಚಯ ಕೇಳಿದ್ದಪ್ಪ. ಸರಿ. ಬಹಳ ಚೆನ್ನಾಗಿ ನಾಟ್ಯವನ್ನ ಮಾಡಿಬಿಟ್ಟಿರಿ. ಅದು ಎಲ್ಲರೂ ನೋಡಿದ್ದಾರೆ ಸ್ವಾಮಿ, ತೀರ್ಪು ಕೊಡಿ. ಬರ್ತದಪ್ಪ, ಬರ್ತದೆ. ಸರಿ ಸರಿ. ನಾಟ್ಯ ಶಾಸ್ತ್ರವನ್ನ ಬರೆದಿರುವಂತಹ ಭರತ ಮುನಿಯಾದರೂ ಮೆಚ್ಚಿ ಬೆರಗಾಗುವಂತಹ ನಾಟ್ಯವನ್ನ ಮಾಡಿಬಿಟ್ಟಿರಿ. ಹೌದಾ? ಡಮರುಗದರನೆನಿಸಿಕೊಂಡಿರುವಂತಹ ಶಂಕರ ತಾಂಡವ ನಾಟ್ಯವನ್ನ ಆಡ್ತಾನೆ. ಎಲ್ಲಿಯಾದರೂ ನಿಮ್ಮ ನಾಟ್ಯವನ್ನ ಆತ ಕಂಡದ್ದೇ ಹೌದು ಅಂತಾದ್ರೆ ತಾಂಡವದಲ್ಲಿಯೂ ಅದನ್ನ ಸೇರಿಸಿಕೊಂಡಾನು. ಜಾಗ್ರತೆಯನ್ನ ಮಾಡಿಕೊಳ್ಳಿ. ಅವ ಎಲ್ಲಿ ಬೇಕಾದ್ರೂ ಸೇರಿಸಿಕೊಳ್ಳಿ, ನಿಮ್ಮ ಪ್ರವಚನ ಸಾಕು, ಕೆಟ್ಟವರು ಯಾರು ಅಂತ ಹೇಳಿ ಒಂದು ತೀರ್ಪು ಕೊಡ್ತೀರಾ? ಬರ್ತದಪ್ಪ, ಬರ್ತದೆ. ಬರ್ಲಿ ಬರ್ಲಿ, ಹಿಂದೆ ಇದ್ದೆ. ಮಕ್ಕಳೇ, ಕೇವಲ ನಾಟ್ಯವನ್ನ ಮಾಡಿದ್ರೆ ಸಾಕಾಗಲೇ ಕೆಲವೇ ಇಲ್ಲ. ಮತ್ತೇನಾಗಬೇಕು? ನಾಟ್ಯ ಎಂದರೇನು ಅದರ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಬೇಕು ಮಕ್ಕಳೇ, ತಿಳಿದುಕೊಳ್ಳಬೇಕು. ನಮ್ಗೆ ಗೊತ್ತುಂಟ ಸ್ವಾಮಿ? ಗೊತ್ತುಂಟು, ಹೇಳ್ತೇನೆ. ನಾಟ್ಯ ಎಂದರೆ ನಾ ಎಂದರೆ ನ, ಟ್ಯ ಅಂದರೆ ನಾ ಕುಡಿಸು ಟ್ಯ ಸಮ ನಾಟ್ಯ ಆಗುವುದು. ಈ ರೀತಿಯಲ್ಲಿ ಹೇಳಿರೋದು ಒಬ್ಬನೇ ಒಬ್ಬ ನನ್ನ ಮಗ. ಎಂತ ಅರ್ಥ ಮಾಡ್ರೆ, ಎಂತ ಅರ್ಥ. ನಾಟ್ಯಶಾಸ್ತ್ರದ ಗಣಿತ ಶಾಸ್ತ್ರ ಎಲ್ಲ ತೆಗೆದು ಬಿಸಾರೆ ಬಿಟ್ಟರೆ. ನಾಳೆ ಒಂದು ತಾಳ್ಮದ್ಲೆ ಉಂಟು, ಬರ್ತೀರಿ? ಅಯ್ಯೋ, ಉಳಿದ ದಿವಸ ಪೂರ್ಣ ನಾನಲ್ಲೇ ಇರುವುದು, ಇವತ್ತು ಮಾತ್ರ ಇಲ್ಲಿ ಬಂದದ್ದು. ಎಲ್ಲ ದಿವಸವಲ್ಲೇ ಇರ್ಲಿ, ಸುಮ್ಮನೆ ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದಲ್ವಾ ಸ್ವಾಮಿ? ನೀವು ಉಳಿದ ದಿವಸ ಎಲ್ಲಿ ಬೇಕಾದ್ರೂ ಇದು ಸಮಸ್ಯೆ ಇಲ್ಲ. ಈಗ ಒಂದು ತೀರ್ಪು ಕೊಡ್ತೀರಾ? ಎಂತದ ತೀರ್ಪು? ತೀರ್ಪು ತೀರ್ಪು ತೀರ್ಪುಗಾರನಲ್ವನ, ಅದಕ್ಕಾಗಿ ಬಂದದಲ್ವಾ? ಕೊಡ್ತೇನೆ. ಸಮಯ ಉಂಟು. ಎಂತ ಸಮಯ ಉಂಟು ಮಾರ್ರೆ? ನಾವು ತೀರ್ಪು 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 ಅಂತ ಹೇಳಿ ಈಗಾಗಲೇ ಒಂದು ತೀರ್ಪಿಗೋಸ್ಕರ 20 ವರ್ಷ ಕಾದು ಇತ್ತೀಚೆಗೆ ಸಿಕ್ಕಿದೆ ನಮಗೆ. ಇನ್ನು ಈ ತೀರ್ಪಿಗೆ ಎಷ್ಟು ವರ್ಷ ಕಾಯ್ಬೇಕು? ಈಗಲೇ ಆ ತೀರ್ಪು ಬಂತು. ಆಯ್ತು, ಕೈ ಕೊಡಿ ಮಕ್ಕಳೇ. ಕೊಟ್ಟೆ. ಇವತ್ತಿನ ಈ ನಾಟ್ಯ ಸ್ಪರ್ಧೆಯಲ್ಲಿ ವಿಜೇತೆಯಾದವಳು ಮಂಜುಶ್ರೀ. ಗೆದ್ದವಳು ಮಂಜುಶ್ರೀಯ? ನಾಟ್ಯ